ಅರೆಬರೆ ರಸ್ತೆ ಕಾಮಗಾರಿಯ ಪರಿಣಾಮ ತ್ಯಾಜ್ಯ ಸಾಗಾಟದ ಲಾರಿಯೊಂದು ರಸ್ತೆಯಲ್ಲಿ ಹೂತು ಹೋದಂತಹ ಘಟನೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕದ್ರಿಕಂಬಳ ರಸ್ತೆಯಲ್ಲಿ ನಡೆದಿದೆ. ಮಹಾನಗರ ಪಾಲಿಕೆಯ ತ್ಯಾಜ್ಯ ಸಾಗಿಸುವ ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯು ಲಾರಿಯು ಬನ್ಸ್ ಹಾಸ್ಟೆಲ್ ಕದ್ರಿಕಂಬಳ ರಸ್ತೆಯ ಬದಿ ನಿಲ್ಲಿಸಿದ್ದ ಸಂದರ್ಭದಲ್ಲಿ ಹಿಂಭಾಗದ ಎಡಬದಿಯ ಟೈರ್ ಮಣ್ಣಿನಲ್ಲಿ ಹೂತು ಹೋಗಿ ಸಿಲುಕಿಕೊಂಡಿದೆ. ರಸ್ತೆಯ ಎರಡೂ ಬದಿ ಕೆಲವೊಂದು ಕಡೆ ಇಂಟರ್ಲಾಕ್ ಅನ್ನು ಅಳವಡಿಸಿದ್ರೆ ಕೆಲವೊಂದು ಕಡೆ ಇಂಟರ್ಲಾಕ್ ಅನ್ನು ಅಳವಡಿಸದೆ ಹಾಗೆಯೇ ಬಿಡಲಾಗಿದೆ. ರಸ್ತೆಯಲ್ಲಿ ಮಳೆ ನೀರು ತುಂಬಿದಾಗ ಎಲ್ಲಿ ಇಂಟರ್ಲಾಕ್ ಹಾಕಿದ್ದಾರೆ, ಎಲ್ಲಿ ಹಾಕಿಲ್ಲ ಮತ್ತು ಎಲ್ಲಿ ಹೊಂಡ ಇದೆ ಎನ್ನುವುದು ಗೋಚರಿಸದೇ ಇರುವುದರಿಂದ ಈ ಘಟನೆ ಸಂಭವಿಸಿದೆ. ಇಂತಹ ಅರ್ಧಂಬರ್ಧ ಕಾಮಗಾರಿಯ ಹಲವಾರು ತಾಣಗಳು ಮಂಗಳೂರಿನ ರಸ್ತೆಗಳಲ್ಲಿ ಇವೆ. ಮಳೆ ನೀರು ತುಂಬಿದಾಗ ಹೊಂಡ ಗೋಚರಿಸದೇ ಇರುವುದರಿಂದ ಇಂತಹ ಘಟನೆ ನಗರದಲ್ಲಿ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ.